ಊರೆಲ್ಲ ನಾನು ಎತ್ಕೊಂಡ್ರೆ ಎಲ್ಲರನ್ನೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಬ್ಬಕ್ಕೂ ಸಮಿತಿಯ ಅಧ್ಯಕ್ಷರ ನೆಲೆಯಲ್ಲಿ ನಮ್ಮೊಟ್ಟಿಗೆ ನಮ್ಮ ಸ್ವಾಗತಾಧ್ಯಕ್ಷರಾದ ಜಯರಾಮ್ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಗೌರವ ಉಪಾಧ್ಯಕ್ಷರಾದ ಸದಾನಂದ ಮಂಗೇರ್ರವರು, ಅದೇ ರೀತಿಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿಯವರು, ಉಪಾಧ್ಯಕ್ಷರುಗಳಾದ ದೇವಕಿ ಆರ್ ಉಳ್ಳಾಲ್ರವರು, ಆಲೆಬ್ಬನವರು, ಅದೇ ರೀತಿಯಲ್ಲಿ ಖಜಾಂಜಿಯವರಾದ ಆನಂದಸಿಗುಳಿಯವರು, ವಿಶೇಷವಾಗಿ ಇವತ್ತು ತುಳು ಅಕಾಡೆಮಿಯ ಸದಸ್ಯರಾದ ನರೇಂದ್ರ ಕರೇಕರ್ ಅವರಿದ್ದಾರೆ. ಅವರು ಸದಸ್ಯ ಸಂಚಾಲಕರು. ನಮ್ಮೊಟ್ಟಿಗೆ ಸುಷ್ಮಾ ಜನ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಧವಿಯವರು, ಅದೇ ಶಶಿಕಾಂತಿಯವರು, ಸರೋಜರಾವ್ ಅವರವರು, ಅದೇ ರೀತಿಯಲ್ಲಿ ಶಶಿಕಲಾ ಗಟ್ಟಿ, ನಮ್ಮ ಅಬ್ದುಲ್ಲಾ ಜಾಕ್, ಸತೀಶ್ ಭಂಡಾರಿ ಅವರು ಹಾಗೂ ವಾಸುದೇವರವರು. ತುಳು ಅಕಾಡೆಮಿಯ ಒಟ್ಟಿಗೆ ಹಬ್ಬಕ್ಕೋತ್ಸವ ಸಮಿತಿ ಹಾಗೂ ಉಳ್ಳಾಲ ಪುರಸಭೆಯು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಮ್ಮ ಹಬ್ಬಕ್ಕ ಪ್ರಶಸ್ತಿ ಮತ್ತು ಪುರಸ್ಕಾರ ಬಗ್ಗೆ ನಡೆಸಲಾಗ್ತದೆ. ಇದನ್ನು ನಮ್ಮ 1997ರಿಂದ ನಮ್ಮೊಟ್ಟಿಗೆ ಇದ್ದುಕೊಂಡು ಆ ಪ್ರಾರಂಭದ ಹಂತದಲ್ಲಿ ಅಧ್ಯಕ್ಷರಾಗಿದ್ದ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರು ಅದನ್ನು ನಡೆಸಿಕೊಡ್ಬೇಕೆಂದು ನಿಮ್ಮೆಲ್ಲ ಪರವಾಗಿ ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಂದಿರುವ ಎಲ್ಲ ಪತ್ರಿಕಾ ಮಾಧ್ಯಮವರು, ನಮ್ಮ ಊರಿನ ಪತ್ರಿಕಾ ಮಾಧ್ಯಮದವರು, ವಿಶೇಷವಾಗಿ ಎಲ್ಲ ಟಿ ವಿ ಮಾಧ್ಯಮದವರು ನಮ್ಮನ್ನು ಪ್ರೋತ್ಸಾಹಿಸಬೇಕು. ನೀವು ಈ ವಿಚಾರವನ್ನು ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಸ್ವಲ್ಪ ಚೆಂದವಾಗಿ, ದೊಡ್ಡದಾಗಿ, ಚೊಕ್ಕವಾಗಿ ಎಲ್ಲ ದೊಡ್ಡದಾಗಿ ಮಾಡಿ ಹಬ್ಬಕ್ಕಳನ್ನು, ಈ ಉಳ್ಳಾಲದ ಹಬ್ಬಕ್ಕಳ ಹೆಸರನ್ನು ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಬೇಕಂತ ಹೇಳುವ ವಿಚಾರದಲ್ಲಿ ನಿಮಗೆ ಪ್ರಥಮವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಯಾಕಂದರೆ ಎಲ್ಲರೂ ಬಂದಿದ್ದೀರಿ ಇವತ್ತು. ಈ ರೀತಿಯಲ್ಲಿ ಇನ್ನೊಮ್ಮೆ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ತಾ ಇದ್ದೀನಿ. ಜಯರಾಮ್ ಶೆಟ್ಟಿ ಅವರು ಹೇಳಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ವೀರರಾಣಿ ಹಬ್ಬಕ್ಕ ಉತ್ಸವ ಈ ತಿಂಗಳ 21ನೇ ತಾರೀಕಿಗೆ ಉಳ್ಳಾಲದಲ್ಲಿ ನಡೆಯಲಿಕ್ಕಿದೆ. ಪ್ರತಿ ಉತ್ಸವದಲ್ಲಿ ಕೂಡ ನಾವು ಇಬ್ಬರು ಮಹಿಳೆಯರನ್ನು ಗೌರವಿಸ್ತಾ ಇದ್ದೇವೆ, ಹಬ್ಬಕ್ಕ ಪ್ರಶಸ್ತಿ ಮತ್ತು ಹಬ್ಬಕ್ಕ ಪುರಸ್ಕಾರದ ಮುಖಾಂತರ. 1997ರಿಂದ ಹಬ್ಬಕ್ಕ ಉತ್ಸವವನ್ನು ನಾವು ನಡೆಸ್ತಾ ಬರ್ತಾ ಇದ್ದೇವೆ. ನಮಗೆ ಗೊತ್ತಿರ್ಬೋದು, ನಾನೇನು ಹಬ್ಬಗಳ ಬಗ್ಗೆ ಹೇಳುವಂಥ ಪ್ರಶ್ನೆ ಏನಿಲ್ಲ. 1545ರ ಸುಮಾರಿಗೆ ಪೋರ್ಚುಗೀಸರ ವಿರುದ್ಧ ಹೋರಾಡಿ ಜಯ ಗಳಿಸಿ ಮತ್ತು ಅದರಿಂದಲೇ ತನ್ನ ಅಂತ್ಯವನ್ನು ಕಂಡಂಥ ಧೀರ ಮಹಿಳೆಯನ್ನು ಇವತ್ತು ನಾವು ದೇಶಾದ್ಯಂತ ನಾವು ಪರಿಚಯ ಮಾಡ್ತಾ ಇದ್ದೇವೆ. ಕಳೆದ ಕೆಲವು 2 ವರ್ಷಗಳಿಂದ ನಮಗೆ ಹಬ್ಬಕ್ಕ ಉತ್ಸವವನ್ನು ಮಾಡಲಿಕ್ಕೆ ಆಗಲಿಲ್ಲ ಕೊರೋನಾ ನಿಮಿತ್ತ. ಈ ವರ್ಷ ನಾವು ತುಳು ಸಾಹಿತ್ಯ ಅಕಾಡೆಮಿಯ ಸಹಯೋಗದೊಂದಿಗೆ ಹಬ್ಬಕ್ಕ ಉತ್ಸವವನ್ನು ಜಂಟಿಯಾಗಿ ಮಾಡ್ತಾ ಇದ್ದೇವೆ. 2008ರಲ್ಲಿ ರಾಜ್ಯ ಸರ್ಕಾರದಿಂದ ನಾವು ಅಧಿಕೃತವಾಗಿ ದೇಣಿಗೆಯ ಮುಖಾಂತರ, ರಾಜ್ಯ ಸರ್ಕಾರ ಅಧಿಕೃತ ಘೋಷಣೆ ಮುಖಾಂತರ 25 ಲಕ್ಷ ರೂಪಾಯಿಯನ್ನು ಕೊಟ್ಟು ಹಬ್ಬಕ್ಕ ಉತ್ಸವಕ್ಕೆ ನೆರವಾಗಿದೆ. ಅಲ್ಲಿಂದ ಇತ್ತೀಚಿನವರೆಗೂ ಕೂಡ ನಾವು ಹಬ್ಬಕ್ಕ ಉತ್ಸವವನ್ನು ಸರ್ಕಾರದ ಸಹಯೋಗದಿಂದ ಮಾಡ್ತಾ ಇದ್ದೆವು. 2008ರಿಂದ ಸುಮಾರು ಒಂದು 7-8 ವರ್ಷ ನಾವು ಮಾಡಿದೆವು. ಆನಂತರ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಆಡಿಟ್ ಆಕ್ಷೇಪ ಉಂಟು, ನಾವು ಸರ್ಕಾರದ ಹಣ ಅಂತ ಎಲ್ಲ ಹೇಳಿದ್ದರಿಂದ ನಾವು ಅದರಿಂದ ಹೊರಬಂದೆವು. ಯಾಕಂತ ಹೇಳಿದರೆ ಹಬ್ಬಕ್ಕ ಉತ್ಸವದ ಇನ್ವಿಟೇಷನ್ ಆಮಂತ್ರಣ ಪತ್ರಿಕೆಯಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವ ಅಂತ ನಮೂದಾದರೆ ಮಾತ್ರ ನಾವು ನಿಮ್ಮೊಟ್ಟಿಗೆ ಸೇರಿಕೊಳ್ಳೋದಂತ ಹೇಳಿದ ಮೇರೆಗೆ ಅದು ಸರ್ಕಾರದ ಹಣ ಅದು ಆಗಲ್ಲ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ರಿಂದ ನಾವು ಅದರಿಂದ ಹೊರಗೆ ಬಂದೆವು. ಆನಂತರ ಕೆಲವು ವರ್ಷ ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಆನಂತರ ಕೆಲವು ವರ್ಷ ನಾವೇ ಸಂಗ್ರಹ ಮಾಡಿಕೊಂಡು ಮಾಡಿದೆವು. 2 ವರ್ಷ ಕೊರೋನಾದಿಂದ ಮಾಡಲಿಕ್ಕೆ ಆಗಲಿಲ್ಲ. ಈ ವರ್ಷ ಸಾರ್ವಜನಿಕ ಸಂಗ್ರಹ ಮತ್ತು ತುಳು ಸಾಹಿತ್ಯ ಅಕಾಡೆಮಿಯ ಜಂಟಿ ವ್ಯವಸ್ಥೆಯ ಮುಖಾಂತರ ನಾವು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ನಾಡ್ದಿನ 21ರ ಹಬ್ಬಕ್ಕ ಉತ್ಸವದ ಪೂರ್ವಭಾವಿಯಾಗಿ 2 ಮಹಿಳೆಯರನ್ನು ಗೌರವಿಸುವ ದೃಷ್ಟಿಯಿಂದ ಹಬ್ಬಕ್ಕ ಪ್ರಶಸ್ತಿಯನ್ನು ಮತ್ತು ಹಬ್ಬಕ್ಕ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ವೀರರಾಣಿ ಹಬ್ಬಕ್ಕ ಪ್ರಶಸ್ತಿಗೆ ಶ್ರೀಮತಿ ಚಂದ್ರಕಲಾನಂದ ಅವರ ಮತ್ತು ವೀರರಾಣಿ ಹಬ್ಬಕ್ಕ ಪುರಸ್ಕಾರಕ್ಕೆ ಶ್ರೀಮತಿ ಕೆ ರೋಹಿಣಿ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿಯಲ್ಲಿ ಚರ್ಚೆ ಮಾಡಿ ನಮ್ಮ ಹೆಸರಾಂತ ವಿದ್ವಾಂಸರು ಅಮೃತ್ ಸೋಮೇಶ್ವರ ಒಟ್ಟಿಗೆ ಚರ್ಚೆ ಮಾಡಿ ಅವರ ಸಲಹೆ ಮೇರೆಗೆ
ಈ 2 ಆಯ್ಕೆಗಳನ್ನು ನಾವು ಮಾಡಿದ್ದೇವೆ. ಇಬ್ಬರು ಪ್ರಧಾನರು ಚಂದ್ರಕಲಾನಂದ ಅವರು ಪ್ರಾರಂಭದ ಹಂತದಲ್ಲಿ 1990ರ ಹಂತದಲ್ಲಿ ಅವರಿಬ್ಬರು ದಂಪತಿಗಳು ನಮ್ಮೊಟ್ಟಿಗೆ ಅಬ್ಬಕ್ಕ ಉತ್ಸವದಲ್ಲಿ ಪಾಲ್ಗೊಂಡಿದ್ದವರು. ಈ ಕ್ಷೇತ್ರದಲ್ಲಿ ಕಲೆ, ಸಾಹಿತ್ಯ, ಸಂಗೀತದಲ್ಲಿ ಹೆಸರನ್ನು ಗಳಿಸಿದಂಥ ಮಹಿಳೆಯರಿಗೆ ಅಬ್ಬಕ್ಕ ಉತ್ಸವ ಪ್ರಶಸ್ತಿ ಮತ್ತು ಪುರಸ್ಕಾರವನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಅವರ ಬಗ್ಗೆ ಅವರ ಎಲ್ಲ ಚರಿತ್ರೆಗಳು, ಸಾಧನೆಗಳನ್ನೆಲ್ಲ ನಾವು ನಿಮಗೆ ಒದಗಿಸಿದ್ದೇವೆ. ಪುನಃ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇವೆ. ಆದರೂ 1950ನೇ ಇಸವಿಯಲ್ಲಿ ಶ್ರೀಮತಿ ಚಂದ್ರಕಲಾನಂದ ಅವರವರು ಮೈಸೂರು ವಿದ್ಯಾಲಯದಿಂದ ಕನ್ನಡ MA ಪದವಿಯನ್ನು ಪಡೆದು ಮದ್ರಾಸ್ ಹಿಂದಿ ಪ್ರಚಾರ ಸಭಾ ಹಿಂದಿ ರಾಷ್ಟ್ರಭಾಷಣ ಪ್ರವೀಣ ಪದವಿಯನ್ನು ಪಡೆದಿರುತ್ತಾರೆ. ಮಂಗಳೂರಿನ ಗಣಪತಿ ಪದವಿ ಪೂರ್ವ ಕಾಲೇಜಿನಲ್ಲಿ 1973ರಿಂದ ಕನ್ನಡ ಉಪನ್ಯಾಸಕಿಯಾಗಿ ವೃತ್ತಿಯನ್ನು ಆರಂಭಿಸಿ 1998ರಲ್ಲಿ ಅದೇ ಸಂಸ್ಥೆಯಲ್ಲಿ ಪ್ರಾಂಶುಪಾಲೆಯಾಗಿ ಭರ್ತಿಯಾಗಿ 2010ರಲ್ಲಿ ನಿವೃತ್ತರಾಗಿರುತ್ತಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಕೆಲಸವನ್ನು ಮಾಡಿಕೊಂಡ ಚಂದ್ರಕಲಾನಂದ ಅವರವರು ನಾವು ಪ್ರಾಮಾಣಿಕರೇ ಮತ್ತು ಚಿತ್ತಾರರೇ, ಬರೆ ಗೆಳತಿ, ಮುಸ್ಸಂಜೆಯ ತೆರೆಗಳು ಎಂಬ ಕವನ ಸಂಕಲನವನ್ನು ನನ್ನ ಜನ ಎಂಬ ಕಥೆಯನ್ನಲ್ಲದೆ ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿರುತ್ತಾರೆ. ಚಂದ್ರಕಲಾನಂದ ಅವರವರು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನ ಕೈಯನ್ನು ಆಡಿಸಿದವರು ಹಾಗೂ ಚಿರಪರಿಚಿತರಾದವರು. ಅವರ ವಾಮನಂದ ಅವರು ಕೂಡ ಅವರ ಜೊತೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿದವರು. ಇಬ್ಬರು ಸಾಹಿತ್ಯ ಕ್ಷೇತ್ರಗಳಲ್ಲಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟವರನ್ನು ನಮಗೆ ಹೆಮ್ಮೆ ಎನಿಸ್ತಾ ಉಂಟು. ನಾವು ಈ ಸಲ ಅವರನ್ನು ಪ್ರಶಸ್ತಿಗೆ ನಾವು ಆಯ್ಕೆ ಮಾಡಿರುವಂಥದ್ದು. ಶ್ರೀಮತಿ ರೋಹಿಣಿ ಅವರು ವೀರರಾಣಿ ಅಬ್ಬಕ್ಕ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಸಮಾಜ ಸೇವೆಯಲ್ಲಿ ಎತ್ತಿದ ಕೈ. 1943ರಲ್ಲಿ ಶ್ರೀಮತಿ ರೋಹಿಣಿ ಅವರು B.Ed ಹಿಂದಿ ರಾಷ್ಟ್ರಭಾಷಾ ವಿಶಾರದ ಭಾಷಾ ಪ್ರವೀಣ ಶಿಕ್ಷಣವನ್ನು ಪಡೆದಿರುತ್ತಾರೆ. ಬೆಳ್ತಂಗಡಿ ತಾಲೂಕಿನ ಬಡಗು ಕಜೆ ಗ್ರಾಮದಲ್ಲಿ ಜನಿಸಿದವರಾದ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿ ಗುರುವ ಪಾಂಪೆ ಪ್ರೌಢಶಾಲೆಯಲ್ಲಿ 2001ರಲ್ಲಿ ನಿವೃತ್ತರಾಗಿರ್ತಾರೆ. ಬದುಕಿನ ಧ್ಯೇಯವನ್ನಾಗಿಸಿಕೊಂಡ ಅವರಿಗೆ ಮಂಗಳೂರು ಕಾರ್ಯಕ್ಷೇತ್ರವಾಯಿತು. ಮಂಗಳೂರು ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟದ ಆರಂಭಿಸಿದವರು. ಆನಂತರ ಸ್ಥಾಪನಾಧ್ಯಕ್ಷೆಯಾಗಿ ಮುಂಚೂಣಿಯಲ್ಲಿರುವವರು. ಸಮಾಜ ಸೇವೆಯನ್ನು ತನ್ನ ಉಸಿರಾಗಿ ತೆಗೆದುಕೊಂಡಂಥ ರೋಹಿಣಿ ಅವರನ್ನು ನಾವು ಈ ಸಲ ಆಯ್ಕೆ ಮಾಡಿದ್ದೇವೆ. ಇಬ್ಬರಿಗೂ ನಾಡ್ದು 21ನೇ ತಾರೀಕಿನ ಸಲ ಅವರನ್ನು ಗೌರವಿಸ್ತಾ ಇದ್ದೇವೆ, ಸಾರ್ವಜನಿಕವಾಗಿ ಗೌರವಿಸ್ತಾ ಇದ್ದೇವೆ. ಒಂದು ಮಾತು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ನಾವು ಭಾಳ ವಿಶ್ವಾಸದಿಂದ ಹೇಳ್ತಾ ಇದ್ದೇವೆ, ಇವತ್ತು ಹಬ್ಬಗಳನ್ನು ದೇಶವ್ಯಾಪಿ ಪರಿಚಯ ಮಾಡುವ ದೃಷ್ಟಿಯಿಂದ ಮತ್ತು ಬೇರೆ ಬೇರೆ ವಿಧದಲ್ಲಿ ನಾವು ಈ ಕ್ಷೇತ್ರದಲ್ಲಿ ದುಡಿದ ಫಲವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಬ್ಬಕ್ಕ ಅಧ್ಯಯನ ಪೀಠವನ್ನು ನಾವು ಸರ್ಕಾರದ ವತಿಯಿಂದ ಆರಂಭಿಸಲು ಯಶಸ್ವಿಯಾಗಿದ್ದೇವೆ. ಬಹಳ ವ್ಯತ್ಯಾಸಗಳಾದರೂ ಕೂಡ ತಡವಾಗಿದ್ದರೂ ಕೂಡ ಇವತ್ತು ಅಬ್ಬಕ್ಕ ಅಧ್ಯಯನ ಪೀಠ ಅದು ರಚನೆಯಾಗಿದೆ. ಮುಂದಿನ ದಿನಗಳಲ್ಲಿ ನಾಡಿನ ಉದ್ದಗಲಕ್ಕೂ, ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ವಿದ್ಯಾರ್ಥಿಗಳಿಗೆ ಅವಳ ಜೀವನ ಚರಿತ್ರೆಯನ್ನು, ಅವಳ ವ್ಯವಸ್ಥೆಯನ್ನು ತಿಳಿಸುವಲ್ಲಿ ನಮಗೆ ಸಹಕಾರಿಯಾಗ್ತಾ ಉಂಟು ಅಂತ ಹೇಳ್ತಾ, ಜೊತೆಗೆ ನಾವು ಅಬ್ಬಕ್ಕ ಭವನವನ್ನು ಪ್ರಾರಂಭ ಮಾಡಿ ಸುಮಾರು 10 ವರ್ಷವಾಯಿತು. ನನಗೆ ಸರಿ ನೆನಪಿದೆ, ಸನ್ಮಾನ್ಯ DV ಸದಾನಂದ ಗೌಡರು ಮತ್ತು ಯಡಿಯೂರಪ್ಪನವರು ಇಬ್ಬರೂ ನಮಗೆ ಅಬ್ಬಕ್ಕ ಉತ್ಸವ ಮತ್ತು ಅಬ್ಬಕ್ಕ ಭವನ ಮತ್ತು ಅಬ್ಬಕ್ಕ ಅಧ್ಯಯನ ಪೀಠಕ್ಕೆ ನಮಗೆ ಹೆಚ್ಚು ನೆರವಾಗಿದ್ದವರು. ನಾವು ಇಬ್ಬರನ್ನ ನೆನೆಸ್ಕೊಳ್ತಾ ಇದ್ದೇವೆ. ನಾವು ಈ ಸಲ ನಮ್ಮದ ಪ್ರಯತ್ನ ಮೀರಿ ಅಬ್ಬಕ್ಕ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಮಾಧ್ಯಮದವರು ನಮಗೆ ಪ್ರೋತ್ಸಾಹ ಕೊಡಬೇಕಂತ ತಮ್ಮಲ್ಲಿ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇವೆ. ರಜತ ಸಂಭ್ರಮ, ಬೆಳ್ಳಿ ಸಂಭ್ರಮ ಅಂತೇಳಿ ವಿಚಾರದಲ್ಲಿ ನಾವು ಇವತ್ತು ತುಳು ಅಕಾಡೆಮಿ ಅವರೊಟ್ಟಿಗೆ ಸಹಯೋಗಕ್ಕೆ ಸೇರಿಕೊಂಡಿದ್ದೇವೆ. ಸನ್ಮಾನ್ಯ ವಿವೇಕ್ ರಾಯ್ ಅವರು ತುಳು ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಒಂದು ಸಲ ಇಲ್ಲಿ ಮಂಗಳೂರು ತೊಕ್ಕೋಟಲ್ಲಿ ಮೀಟಿಂಗ್ ಕರೆದು ಯಜುನಂಬರವರು, ಅಮೃತ ಸೋಮೇಶ್ವರ ಅವರು, ಜಯರಾಮ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಅದು ನಾನು ಕೂಡ ಇದ್ದೆ. ತುಳು ಅಕಾಡೆಮಿ ವಿವೇಕ್ ರಾಯ್ ಅವರು ಇಲ್ಲಿ ಉಳ್ಳಾಲದಲ್ಲಿ ಹಬ್ಬಕ್ಕ ಉತ್ಸವವನ್ನು ಆರಂಭಿಸಬೇಕಂತೇಳಿ ವಿಚಾರದಲ್ಲಿ ಒಂದು ವಿಚಾರವನ್ನು ಮಂಡಿಸಿದ ನಂತರ
ಇವತ್ತು 25 ವರ್ಷ ನಂತರ ಇವತ್ತು ಹಬ್ಬಕ್ಕ ಉತ್ಸವಕ್ಕೆ ತುಳು ಅಕಾಡೆಮಿಯ ಅವರು ಸಹಾಯ ಕೊಡ್ತಾ ಇದ್ದಾರೆ ನಮಗೆ. ಅದರೊಟ್ಟಿಗೆ ನಾವು ಸೇರಿಕೊಂಡು 25ನೇ ಹಬ್ಬಕ್ಕ ಉತ್ಸವದ ಸಂಭ್ರಮವನ್ನು, ಅದೇ ರೀತಿ ತುಳು ಅಕಾಡೆಮಿ ಕೂಡ 25ನೇ ವರ್ಷದ ಸಂಭ್ರಮವನ್ನು ಆಚರಿಸಿದ ಸಂದರ್ಭದಲ್ಲಿ ಈ ಸಲ ಹಬ್ಬಕ್ಕೋತ್ಸವವನ್ನು ಮಾಡ್ತಾ ಇದ್ದೇವೆ. ಮತ್ತೆ ಕೊರೋನಾ ಮಹಾಮಾರಿಯ ಸಂದಿಗ್ಧ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಸೇರಿಕೊಂಡು ಇದೇ ಬರುವ 21ನೇ ತಾರೀಕು ಉಳ್ಳಾಲ ವೀರಮಾರುತಿ ವ್ಯಾಯಾಮ ಶಾಲೆಯಿಂದ ಭವ್ಯ ತುಳುನಾಡ ಸಂಸ್ಕೃತಿಯ ದಿಬ್ಬಣದೊಂದಿಗೆ ನಮ್ಮ ಉಳ್ಳಾಲದ ನಗರಸಭೆಯ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ನಡೀಲಿಕ್ಕಿದೆ. ಇವತ್ತಿನ ವಿಶೇಷವಾಗಿ ಹಬ್ಬಕ್ಕ ಪ್ರಶಸ್ತಿ ಮತ್ತು ಪುರಸ್ಕಾರದ ಈ ಒಂದು ಪತ್ರಿಕಾಗೋಷ್ಠಿಯ ವೇದಿಕೆಯಲ್ಲಿರುವಂತಹ ನಮ್ಮ ಸಮಿತಿಯ ಸ್ವಾಗತಾಧ್ಯಕ್ಷರಾದಂತಹ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಬಹುಶಃ ನುಂಗಲಾರದ ಕಬ್ಬಿಣದ ಕಡಲೆಕಾಯಿಯ ಪ್ರಶ್ನೆಗಳನ್ನು ಕೇಳಿದ್ದೀರಿ. ಖಂಡಿತವಾಗಿಯೂ ಸರ್ಕಾರದ ಅನುದಾನಕ್ಕಿಂತ ಮುಂಚೆ ಇವತ್ತು 1997ರಲ್ಲಿ ಹಬ್ಬಕ್ಕ ಉತ್ಸವ ಸಮಿತಿ ಊರ ಮತ್ತು ಪರವೂರಿನ ಸಹೃದಯ ದಾನಿಗಳಿಂದ ಈ ಉತ್ಸವವನ್ನು ಆರಂಭಿಸಿದ್ದು, ಬಹುಶಃ ಮತ್ತೆ ಹಿಸ್ಟ್ರಿ ರಿಪೀಟೆಡ್ ಎಂಬ ಹಾಗೆ ಈ ಸಲ ಸರ್ಕಾರದ ಅನುದಾನ ಇಲ್ಲದಿದ್ದರೂ ಕೂಡ ನಮ್ಮ ಅಧ್ಯಕ್ಷರು ಮತ್ತು ಇಡೀ ನಮ್ಮ ತಂಡದ ಒಂದು ನೆಲೆಯಲ್ಲಿ ಆ ಎಲ್ಲ ದಾನಿಗಳ ಒಂದು ಸಹಕಾರ ಮತ್ತು ವಿಶೇಷವಾಗಿ ತುಳು ಸಾಹಿತ್ಯ ಅಕಾಡೆಮಿಯ ಒಂದು ಸಹಯೋಗದೊಂದಿಗೆ ಈ ಉತ್ಸವ ನಡೀಲಿಕ್ಕಿದೆ. ಅತ್ಯುತ್ತಮವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ನಮಗೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನು ನೀಡಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಗಣ್ಯರಿಗೆ ವಿಶೇಷವಾದಂಥ ಈ ಒಂದು ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ಕೂಡ ವಂದಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.